ಕೇರಳವಲ್ಲ, ಕೇರಳಂ ರಾಜ್ಯದ ಮರುನಾಮಕರಣಕ್ಕೆ ಕೇಂದ್ರ ಸಂಪುಟದ ಗ್ರೀನ್ ಸಿಗ್ನಲ್. ದಶಕಗಳ ಬೇಡಿಕೆ ಹಾಗೂ ಸಾಂಸ್ಕೃತಿಕ ಅಸ್ಮಿತೆಯ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಕೇರಳ ರಾಜ್ಯದ ಹೆಸರನ್ನು ಅಧಿಕೃತವಾಗಿ ಕೇರಳಂ ಎಂದು ಬದಲಾಯಿಸಲು ಕೇಂದ್ರ ಸಚಿವ ಸಂಪುಟ ಮಹತ್ವದ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿಯವರ ನೂತನ ಕಚೇರಿ ಸೇವತೀರ್ಥದಲ್ಲಿ ನಡೆದ ಚೊಚ್ಚಲ ಸಚಿವ ಸಂಪುಟ ಸಭೆಯಲ್ಲಿ ಈ ಐತಿಹಾಸಿಕ ತೀರ್ಮಾನವನ್ನು ಕೈಗೊಳ್ಳಲಾಗಿದ್ದು, ಮಲಯಾಳಿಗಳ ದೀರ್ಘಕಾಲದ ಕನಸು ನನಸಾಗುವತ್ತ ಹೆಜ್ಜೆ ಇಟ್ಟಿದೆ. ಬದಲಾವಣೆಯ ಹಾದಿ ಹೀಗಿದೆ. ಸಂವಿಧಾನ ತಿದ್ದುಪಡಿ. ಭಾರತೀಯ ಸಂವಿಧಾನದ 1ನೇ ಅನುಸೂಚಿಯಲ್ಲಿ ಪ್ರಸ್ತುತ ಕೇರಳ ಎಂದಿರುವ ಹೆಸರನ್ನು ಕೇರಳಂ ಎಂದು ಪರಿಷ್ಕರಿಸಲು ಸಂವಿಧಾನದ ಅನುಚ್ಛೇದ 3ರ ಅಡಿಯಲ್ಲಿ ತುರ್ತು ಕ್ರಮ ಕೈಗೊಳ್ಳಲಾಗುವುದು. ಸರ್ವಭಾಷಾ ಮಾನ್ಯತೆ. ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವ ಎಲ್ಲ ಅಧಿಕೃತ ಭಾಷೆಗಳಲ್ಲೂ ರಾಜ್ಯದ ಹೆಸರನ್ನು ಇನ್ನು ಮುಂದೆ ಕೇರಳಂ ಎಂದೇ ಉಲ್ಲೇಖಿಸುವುದು ಕಡ್ಡಾಯವಾಗಲಿದೆ. ಕೇರಳ ವಿಧಾನಸಭೆಯು 2024ರ ಜೂನ್ನಲ್ಲಿ ಈ ಬಗ್ಗೆ ಮಂಡಿಸಿದ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಪುರಸ್ಕರಿಸಿದೆ. ಈ ಹಿಂದೆ 2023ರಲ್ಲಿಯೂ ಇದೇ ರೀತಿಯ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು. ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಕೇಂದ್ರವು ಅದನ್ನು ಹಿಂದಕ್ಕೆ ಕಳುಹಿಸಿತ್ತು. ಈಗ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿದ್ದು, ಅಧಿಕೃತವಾಗಿ ರಾಜ್ಯದ ಹೆಸರು ಬದಲಾಗಲಿದೆ. ಭಾಷಾ ಪ್ರೇಮ ಮತ್ತು ಪ್ರಾದೇಶಿಕ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕೇರಳಂ ಎಂಬ ಹೆಸರು ಮಲಯಾಳಂ ಭಾಷೆಯ ಮೂಲ ಉಚ್ಚಾರಣೆಗೆ ಪೂರಕವಾಗಿದೆ.